ಅಕ್ರಮ ಸಕ್ರಮ 94C ಅರ್ಜಿಗಳು ಇನ್ನು ಮುಂದೆ ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ಗಳ ಪರಿಶೀಲನೆಗೆ ಒಳಪಟ್ಟು ಗ್ರಾಮ ಪಂಚಾಯತ್ ಹಂತದಲ್ಲೇ ಅರ್ಜಿಗಳು ಮಂಜೂರಾತಿಗೆ ಯೋಗ್ಯವಾಗಿವೆಯೇ ಎನ್ನುವಂತಹ ನಿರ್ಧಾರವಾಗಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಹೇಳಿದರು. ಅವರು ಶುಕ್ರವಾರ ಕಡಬದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಡತ ವಿಲೇವಾರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಪಿಡಿಒಗಳು ಹಾಗೂ ಗ್ರಾಮ ಕರಣಿಕರು ಸಮನ್ವಯತೆಯಿಂದ ಕರ್ತವ್ಯ ನಿರ್ವಹಿಸಿದಾಗ ಗ್ರಾಮದ ಅರ್ಧ ಸಮಸ್ಯೆ ಪರಿಹಾರವಾಗುತ್ತೆ. ಗ್ರಾಮ ಪಂಚಾಯತಿಗೆ ಗ್ರಾಮದಲ್ಲಿನ ಸರ್ಕಾರಿ ಜಾಗಗಳ ಸಂಪೂರ್ಣ ಮಾಹಿತಿ ಇರಬೇಕು ಹಾಗೂ ಅದರ ರಕ್ಷಣೆ ಪಂಚಾಯಿತಿಯದ್ದಾಗಿರುತ್ತೆ. ಅದೇ ರೀತಿ 94C ಹಾಗೂ ಅಕ್ರಮ ಸಕ್ರಮ ಅರ್ಜಿಗಳು ಗ್ರಾಮ ಪಂಚಾಯಿತಿಗಳ ಅವಗಾಹನೆಗೆ ಬಂದು ಕಡತಗಳು ಮತ್ತೆ ಮುಂದುವರಿಯಬೇಕು. ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಎಷ್ಟು ಅರ್ಜಿಗಳು ಬಂದಿವೆ ಎನ್ನುವಂತಹ ಮಾಹಿತಿಯ ಪಟ್ಟಿ ಗ್ರಾಮ ಪಂಚಾಯತ್ ಬಳಿ ಇರಬೇಕು ಎಂದು ಹೇಳಿದರು. ಇನ್ನು ಪ್ಲಾಟಿಂಗ್ ಸಮಸ್ಯೆ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿಯವರು ಮೇ ಅಂತ್ಯದ ಒಳಗೆ ಪ್ಲಾಟಿಂಗ್ಗೆ ಬಂದ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕೋವಿಡ್ 4ನೇ ಅಲೆ ಬರುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಬ್ಬರೂ ಬೂಸ್ಟರ್ ಡೋಸ್ ಪಡೆಯುವಲ್ಲಿ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಸೂಚಿಸಿದರು. ಕಡಬ ತಾಲೂಕಿನಲ್ಲಿ ಇವತ್ತು ವಿಲೇಜ್ ಅಕೌಂಟೆಂಟ್ಸು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಮೀಟಿಂಗನ್ನು ಮಾಡಿ ಭಾಳಷ್ಟು ಡೈರೆಕ್ಷನ್ಸ್ಗಳನ್ನು PDOಸ್ಗಳಿಗೆ VSಗಳಿಗೆ ನಾವು ಇವತ್ತು ಕೊಟ್ಟಿದ್ದೀವಿ. ಅಕ್ರಮ ಸಕ್ರಮ ಅರ್ಜಿಗಳನ್ನು ಹೇಗೆ ವ್ಯವಸ್ಥಿತವಾಗಿ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಮಾಹಿತಿಯನ್ನು ಪಡೆದು ಹೇಗೆ ಹಕ್ಕುಪತ್ರಗಳನ್ನು ಇದು ಮಾಡಬೇಕು ಮತ್ತು ಇನ್ಎಲಿಜಿಬಲ್ ಇರುವಂಥ ಯಾವುದೇ ಅರ್ಜಿಗಳಿದ್ದರೆ ಗ್ರಾಮ ಪಂಚಾಯಿತಿ ಒಂದು ಒಪಿನಿಯನನ್ನು ಕೂಡ ತಗೊಂಡು ಆ ಒತ್ತುವರಿ ಆಗದೇ ಇದ್ದರೆ ಅಥವಾ ಕೃತಾವಳಿಗಳಿಲ್ಲದೇ ಇದ್ದರೆ ಅಂಥವನ್ನು ಇನ್ಎಲಿಜಿಬಲ್ ಇರುವಂಥದ್ದನ್ನು ಕ್ಯಾನ್ಸಲ್ ಮಾಡೋದ್ರ ಮತ್ತು ಅಂಥವನ್ನು ಸರ್ಕಾರಿ ಪರ್ಪಸ್ಗೆ ಬಳಕೆ ಮಾಡೋದ್ರ ಬಗ್ಗೆ ನಾವು ಸೂಕ್ತವಾದಂಥ ಡೈರೆಕ್ಷನ್ಸನ್ನು ಅದರ ಜೊತೆಗೆ ಕಡಬ ತಾಲೂಕಿನಲ್ಲಿ ಭಾಳಷ್ಟು ಪ್ಲಾಟಿಂಗಿಗೆ ರಿಲೇಟೆಡಿನ ಸಮಸ್ಯೆಗಳು 39 ಮಿಸ್ಮ್ಯಾಚ್ ಆಗಿರ್ಬೋದು, RTC ಆಕಾರದ ಮಿಸ್ಮ್ಯಾಚ್ಗಳಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೆವೆನ್ಯೂ ಅರ್ಜಿಗಳು ಭಾಳಷ್ಟು ವರ್ಷಗಳಿಂದ ಬಾಕಿ ಇರುವಂಥದ್ದು ಗಮನಕ್ಕೆ ಬರ್ತಾ ಇರೋದ್ರಿಂದ 2014ನೇ ಇಸ್ವಿಯಿಂದ ಅರ್ಜಿಗಳು ನಮ್ಮಲ್ಲಿ ಪೆಂಡಿಂಗ್ಸಿದೆ. ಅದಕ್ಕೆ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋದರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಕಂದಾಯ ಇಲಾಖೆ ಒಳಗಡೆ ಇರುವಂಥ ಒಂದು ಮಾಹಿತಿಯ ಸಂವಹನದ ಒಂದು ಕೊರತೆ. ಅದರೊಳಗಡೆ ಫಾರೆಸ್ಟಿನ ಒಂದು ಹಿಲ್ ಬ್ಲಾಕ್ ಏನೇನಿದೆ ನಮ್ಮಲ್ಲಿ 3000 ಎಕರೆಗಿಂತ ಜಾಸ್ತಿ ಇರುವಂಥ ಹಿಲ್ ಬ್ಲಾಕ್ ಇರುವಂಥ ಸರ್ವೆ ನಂಬರ್ಸ್ಗಳಿದ್ದಾವೆ. ಅಲ್ಲಿ ಅರಣ್ಯ ಇದು ಎಷ್ಟು ಜಮೀನಿದೆ ಅಂತ ಗೊತ್ತಾಗುತ್ತಂತ ಕೂಡ RTCಯನ್ನು ತಿದ್ದುಪಡಿ ಮಾಡೋದಕ್ಕೆ ಕೆಲವೊಂದು ಸಮಸ್ಯೆಗಳಿದೆ. ಜೊತೆಗೆ ಸುರಕ್ಷಿತ ಕಾಡು ಅಲ್ಲಿ ದರ್ಖಾಸ್ತು ಮಂಜೂರಿ ಆಗಿರುವಂಥದ್ದು ಅಥವಾ ಬೇರೆ ಎಷ್ಟು ಹಕ್ಕುಪತ್ರಗಳನ್ನು ಇಶ್ಯೂ ಮಾಡಬೇಕಾದಾಗ ಕೊಟ್ಟಿರುವಂಥ RTC ಮಂಜೂರಿರುತ್ತೆ ಮತ್ತು ಮಂಜೂರಾಗಿರುವಂಥ ಒಂದು RTC ಬೇರೆ ಇದರೊಳಗಡೆ ಇರೋದ್ರಿಂದ ಮತ್ತು ಕಡಬ ತಾಲೂಕಿನಲ್ಲಿ ಸುಳ್ಯ ತಾಲೂಕು ಮತ್ತು ಪುತ್ತೂರು ತಾಲೂಕಿನ ಏನು ಭಾಳಷ್ಟು ಕಡತಗಳು ಕೂಡ ಅಲ್ಲಿಂದ ನಮಗೆ ಇಲ್ಲಿ ಶಿಫ್ಟ್ ಆಗದೆ ಇರೋದ್ರಿಂದಲೂ ಕೂಡ 2014ನೇ ಇಸ್ವಿಯಿಂದ ನಮ್ಮಲ್ಲಿ ಪೆಂಡೆನ್ಸಿ ಇರುವಂಥದ್ದನ್ನು ಹಂತ ಹಂತದಲ್ಲಿ ವರ್ಷವಾರು ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರೋದಕ್ಕೆ ಗುರಿ ಇಟ್ಕೊಂಡಿದ್ವಿ. ವೇದಿಕೆಯಲ್ಲಿ ಪುತ್ತೂರು ಸಹಾಯಕ ಆಯುಕ್ತ ಗಿರಿನಂದನ್, ಕಡಬ ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಭೂ ದಾಖಲೆಗಳು ಜಿಲ್ಲಾ ಉಪನಿರ್ದೇಶಕ ನಿರಂಜನ್ ಉಪಸ್ಥಿತರಿದ್ದರು. ಕಡಬ ಉಪ ತಹಸೀಲ್ದಾರ್ಗಳಾದ ನವ್ಯ, KT ಮನೋಹರ್, ಕಂದಾಯ ನಿರೀಕ್ಷಕ ಅವಿನ್ ರಮಗತ್ಮಲೆ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕಿ ರಮಾದೇವಿ, ಕಡಬ ತಾಲೂಕ್ ಪಂಚಾಯಿತಿ ಯೋಜನಾ ನಿರ್ದೇಶಕ ಚೆನ್ನಪ್ಪ ಗೌಡ ಕಜೆಮೂಲೆ, ಕಡಬ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವೈ ಫಕೀರ ಮೂಲ್ಯ, ಕಡಬ ಠಾಣಾಧಿಕಾರಿ ಆಂಜನೇಯ ರೆಡ್ಡಿ ಮತ್ತಿತರರು ಭಾಗವಹಿಸಿದರು.